ಲಕ್ಕಿ ಸ್ಕೀಮ್ಗಳ ಹೆಸರಿನಲ್ಲಿ ಜನರಿಗೆ ವಂಚನೆ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆಯು ನಿಗಾ ಇರಿಸಿದೆ. ಸ್ಕೀಮ್ಗಳನ್ನು ನಡೆಸುವವರ ಪರಿಶೀಲನೆ ನಡೆಸಲಾಗಿದೆ. ಸಾರ್ವಜನಿಕರಿಂದ ಮೋಸದ ಬಗ್ಗೆ ದೂರು ಬಂದಾಗ ಕ್ರಮವನ್ನು ವಹಿಸಲಾಗುತ್ತದೆ. ಪರಿಶೀಲನೆಯ ಸಂದರ್ಭದಲ್ಲಿಯೂ ಜನರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಕಂಡುಬಂದಾಗ ಅಂತಹವರ ಮೇಲೆ ಕ್ರಮ ಆಗಲಿದೆ. ಕೆಲವೊಂದು ಸಂಸ್ಥೆಗಳು ನೋಂದಣಿ ಆಗದೆ ಹಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವುದು ಗಮನಕ್ಕೆ ಬಂದಿದೆ ಎಂದು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಈ ಲಕ್ಕಿ ಸ್ಕೀಮ್ಸ್ ಬಗ್ಗೆ ನೋಡಿದ್ದೀವಿ. ನಮಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅವ್ರನ್ನ ಕೇಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಾಗುತ್ತೆ. ಎರಡನೇದು ಏನು ಮಾಡ್ತೀವಿ ನಾವು, ಎಲ್ಲೆಲ್ಲಿ ಸ್ಕೀಮ್ ನಡೀತಾ ಇದೆ ಅಂತ ನೋಡಿಕೊಂಡು ಎಲ್ಲಾದರೂ ಜನಕ್ಕೆ ಸಮಸ್ಯೆ ಆಗೋ ಅವಕಾಶ ಇದೆ ಅಂತ ಅನಿಸಿದ್ದಾಗ ಅವರ ವಿರುದ್ಧ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ತೀವಿ. ಈಗ ಎರಡು ವಿಷಯ ಇರ್ತದೆ. ಒಂದು, ಅವರು ರಿಜಿಸ್ಟರ್ ಮಾಡಿಕೊಂಡು ಸ್ಕೀಮ್ ನಡೆಸೋದು, ರಿಜಿಸ್ಟರ್ ಮಾಡದೆ ನಡೆಸೋದು. ಸೊ ಕೆಲವರು ರಿಜಿಸ್ಟರ್ ಆಗದೆ ಕೂಡ ನಡೀತಾ ಇದ್ದಾವೆ ಸ್ಕೀಮ್ಸು. ನಮ್ಮ ಗಮನಕ್ಕೆ ಒಂದು 3-4 ಬಂದಿದ್ದಾವೆ. ಸೊ ಅದರಲ್ಲಿ ಕೆಲವು ಸ್ಕೀಮ್ಸು ಮೋರ್ ದ್ಯಾನ್ 10-15 ಇಯರ್ಸಿಂದ ನಡೀತಾ ಇದ್ದಾವೆ, ಬಟ್ ಅವ್ರು ರಿಜಿಸ್ಟರ್ ಮಾಡಿಲ್ಲ. ಸೊ ನಮಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿ ನಾವು ಬಂದಾಗ ಕೇಸ್ ಮಾಡೋದು ಅಂತೇಳಿ ವೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಸ್ಕೀಮ್ ನಡೆಸ್ತಾ ಇದ್ದವ್ರನ್ನ ಈಗ ತೊಗೊಂಡೋಗಿ ನೀವು ಅದು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಇದು ಮಾಡಿದರೆ ವೆನ್ ಇಟ್ ಕಮ್ಸ್ ಟುವರ್ಡ್ಸ್ ದಿ ಎಂಡ್ ಇದ್ದವನಿಗೆ ಹೋಯ್ತು ಆಲ್ರೆಡಿ. ಸೊ ಆ 2-3 ಮಂತ್ಸ್ ಏನಿದೆ ನೋಡ್ತೀವಿ. ಒಂದು ಪರ್ಟಿಕ್ಯುಲರ್ ಸ್ಕೀಮಲ್ಲಿ ನಮಗೆ ಸ್ವಲ್ಪ ಅನುಮಾನ ಇದೆ, ಆತಂಕ ಇದೆ ಅಂತ ಹೇಳಿದ್ದಾರೆ. 1 crore ರೂಪೀಸ್ಗೆ ಬೈಂಡ್ ಓವರ್ ಮಾಡಿದ್ದಾರೆ ಆಲ್ರೆಡಿ DCP ಅವರು. ಸೊ ಅವರ ಪ್ರಾಪರ್ಟಿ ಏನಿದೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬೈಂಡ್ ಓವರ್ ಮಾಡಿದ್ದೀವಿ ಆಲ್ರೆಡಿ. ಸೊ ಅವ್ರು ಏನಾದ್ರು ಮಾಡಿದರೆ, ಸಮಸ್ಯೆ ಮಾಡಿದರೆ ಅಟ್ಲೀಸ್ಟ್ ನಾವು ಬೈಂಡ್ ಓವರ್ ಮಾಡಿದ್ದಂಥ ಪ್ರಿವೆಂಟಿವ್ ಆ್ಯಕ್ಷನ್ ಅಡಿಯಲ್ಲಿ ಕ್ರಮ ತಗೋತೀವಿ.